ನಮ್ಮ ಗುರುಗಳಿಗೆ ಇಂದು ದೊರಕಿದ ಪದ್ಮ ವಿಭೂಷಣ ಪ್ರಶಸ್ತಿ ಸಕಲ ಸಂತ ಸಮಾಜಕ್ಕೆ ಸಂದ ಪ್ರಶಸ್ತಿ ಎಂಬುದಾಗಿ ನಾವು ಭಾವಿಸುತ್ತೇವೆ ಎಂದು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು. ತಮ್ಮ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರ ಇಂದು ಮರಣೋತ್ತರವಾಗಿ ಪ್ರತಿಷ್ಠಿತ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಘೋಷಿಸಿರುವುದಕ್ಕೆ ಅತ್ಯಂತ ಸಂತಸ ಸೂಚಿಸುತ್ತಾ ಅವರು ಈ ಪ್ರತಿಕ್ರಿಯೆ ನೀಡಿದರು. ಗುರುಗಳಿಗೆ ಸಂದಿರುವ ಈ ಪ್ರಶಸ್ತಿಯಿಂದ ಸಂತ ಸಮಾಜದ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ ಎಂದವರು ಅಭಿಪ್ರಾಯಪಟ್ಟರು. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವ ರೀತಿಯಲ್ಲಿ ಇಡೀ ಜಗತ್ತನ್ನು ಮಿಂಚಿನ ಸಂಚಾರ ಮಾಡಿ ತನ್ನ ದೇಹದ ದಣಿವನ್ನು ಕೂಡ ಲೆಕ್ಕಿಸದೆ ಭಕ್ತರ ನೋವಿಗೆ ಸ್ಪಂದಿಸಿದ ಪರಮ ಪೂಜ್ಯರಿಗೆ ಸಂದ ಒಂದು ದೊಡ್ಡ ನ್ಯಾಯ ಈ ಪದ್ಮವಿಭೂಷಣ ಪ್ರಶಸ್ತಿ. ಇದು ಅವರಿಗೆ ಬೇಕೋ ಬೇಡೋ ಗೊತ್ತಿರಲಿಲ್ಲ. 2-3 ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದರೂ ಕೂಡ ಎಲ್ಲಿಯೂ ಕೂಡ ಅವರು ನಮೂದಿಸಿಕೊಂಡಿರಲಿಲ್ಲ. ಹಾಗಾಗಿ ಅವರದನ್ನು ಅಪೇಕ್ಷೆ ಪಟ್ಟವರಲ್ಲ. ಆದರೆ ಭಗವಂತ ಅದನ್ನು ಅವರು ಕೊಟ್ಟು ಆ ಪದ್ಮವಿಭೂಷಣ ಪ್ರಶಸ್ತಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟ. ಅವರ ಭಕ್ತರಾದ ನಮಗೆಲ್ಲ ತುಂಬ ಖುಷಿ ಕೊಟ್ಟಿರತಕ್ಕಂತಹದ್ದು. ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟದ್ದಕ್ಕೆ ಸರ್ಕಾರವನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು ಮನವಿಯನ್ನೂ ಇಡ್ತಾ ಇದ್ದೇವೆ. ಅವರಿಗೆ ಇಡೀ ವಿಶ್ವರತ್ನರಾಗಿ ಶೋಭಾಯಮಾನರಾದ ಪರಮ ಪೂಜ್ಯರಿಗೆ ಭಾರತ ರತ್ನ ಪ್ರಶಸ್ತಿಯೂ ಕೂಡ ಸಿಗುವ ಹಾಗಾಗಲಿ ಅಂತ ನಮ್ಮೆಲ್ಲರ ಪ್ರಾರ್ಥನೆ ಹಾರೈಕೆಗಳು.